ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಶತಮನ್ಯು ಎಂದು ಕೇಳಿಬಲ್ಲೆವು. ಓಲಗವಿತ್ತಂತಹ ವಿಚಾರ ಧರಣಿ ಬಾಲಕ ಕೇಳು ಸುರಪಾಲನ ಕದಲಿ ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ನೆರದಿಯುಳು ನುಡಿದ ಮನದಿರವನಿ ತೆರದಿ ಧರಣಿ ಬಾಲಕ ಕೇಳು ಸಂತೋಷಕ್ಕೆ ಸಾಗರವು ಆನಂದಕ್ಕೆ ಆಗರವೂ ಆದಂತಹ ಈ ನಾಗಲೋಕದ ಅಧಿಕಾರಿ ನಾನು. ತ್ರಿಮೂರ್ತಿಗಳ ಕೃಪಾ ಕಟಾಕ್ಷದಿಂದ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲದಿಂದಾಗಿ ಈ ಲೋಕ ನನ್ನ ಪಾಲಿನದ್ದಾಗಿದೆ. ಕಲ್ಪಿಸಿದ್ದನ್ನು ನೀಡುವ ಕಲ್ಪವೃಕ್ಷ, ಕಾಮಿಸಿದ್ದನ್ನು ನೀಡುವ ಕಾಮಧೇನು, ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ ಇವೆಲ್ಲ ಇಲ್ಲಿನ ವಿಶೇಷ ವಸ್ತುಗಳು. ತುಂಬುರನ ಗಾಯನ, ರಂಭೆ ಊರ್ವಶಿ ಮೇನಕೆಯರ ನರ್ತನ ಇವೆಲ್ಲ ಇಲ್ಲಿನ ಮನೋರಂಜನೆಗಳು. ಅಷ್ಟ ದಿಕ್ಪಾಲಕರನ್ನು ಒಳಗೂಡಿಸಿಕೊಂಡು ಸಭಾ ಪ್ರವೇಶವನ್ನು ನೀಡಿದ್ದೇನೆ. ಸುಮನಸರೇ, ಸುಮನದರು ಕೇಳಿದಿರೆ ಸುಮನದರು ಕೇಳಿದಿರೆ ಕಮಲನಾಭನ ದಯದಿಗೆ ಅಮಿತ ಸುರ ಸಂವಾದವು ಲಭಿಸಿದುದು ನಮಗೆ. ಆದರ ಖಳ ಹೃದಯ ಮತ್ತರದಿಂದ ಆದರ ಖಳ ಹೃದಯ ಮತ್ತರದಿಂದ ಹಾದಿವರು ಅಡಿಗಡಿಗೆ ಹಾದಿಯೇರಿದಕ್ಕೆ ಸುಮನದರು ಕೇಳಿದಿರೆ ಸುಮನಸರೇ, ನೀವೆಲ್ಲರೂ ಕೇಳಬೇಕಾದಂತಹ ವಿಚಾರ. ತ್ರಿಲೋಕಗಳಲ್ಲೂ ಮೇಲೆನಿಸಿದ ಅಮಿತ ಸುರ ಸಂಪದವನ್ನು ಹೊಂದಿದ್ದರು ನಮ್ಮ ಹಿರಿಯ ಭಾಗಿಗಳಾದ ಆ ದಾನವರು ನಮ್ಮಿ ನಾಗದ ಮೇಲೆ ಆ
ನಾಗಗೆ ಕರ್ಲವರ ಸಂಗರದಿ ತರುವೆವು ನಿಶ್ಚಯ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಈ ಹಿಂದೆ ಬಂದಂತಹ ದಾನವರನ್ನು ನಾವು ಆ ಶ್ರೀಹರಿಯದವರಿಂದ ಸುಮ್ಮನಿಬಿಟ್ಟವರಲ್ಲ. ಹಾಗಾಗಿ ಇನ್ನು ಮುಂದೆ ಬಂದಂತಹ ದಾನವರನ್ನು ಯುದ್ಧದಲ್ಲಿ ಸದೆಬಡಿಯುತ್ತೇನೆ. ಧೈರ್ಯಸ್ಥರಾಗಿರು. ಶಾಬಾಷ್. ಸುರಿಯನು ದೇವಿದಿರ ವಾಯು 100 ಅಶ್ವಮೇಧ ಯಾಗವನ್ನು ಮಾಡಿ ಪಡಿಸಿದಂತಹ ಈ ಸುರಗದಿಗೆ ಮೇಲಿನ ಆಸೆಯಿಂದ ದಾನವರು ನಮ್ಮಲ್ಲಿ ದಾಳಿ ಮಾಡಿದಾಗ ಓಂಕಾರ ಸ್ವರಿಕಣಿಯಾದ ಜಗನ್ಮಾತೆ ಅಮ್ಮನವರ ಅನುಗ್ರಹದಿಂದ ನಮ್ಮ ಈ ಲೋಕವನ್ನು ಸ್ಥಿರಪಡಿಸಿಕೊಂಡಿದ್ದೇವೆ. ತಂದೆಯು ಅಮ್ಮನ ಸಹಾಯ ಅಸ್ತ್ರದಿಂದ ನಮ್ಮ ಈ ಲೋಕವನ್ನು ಉಳಿಸಿಕೊಡುತ್ತೇವೆ. ಧೈರ್ಯದಿಂದಿರು. ಮೂರ್ತಿಗಳು ಸುರದೇನು ಕಲ್ಪದರು
ಬಲು ದೋಷ ಬಾಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಬಲು ದೋಷ ಬಾಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ 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 ಹಳರ ಭೀತಿಯು ನಮಗೆಳ್ಳಿ ನೀತಿಲ್ಲ ಹಳರ ಭೀತಿಯು ನಮಗೆಳ್ಳಿ ನೀತಿಲ್ಲ ನಳಿನದ ಬನ ಕರುಣದ ನಿತುಳ್ಳಲ್ಲ ಬಲು ತೋಷ ಬಾಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಸಂತೋಷವಾಯಿತು. ನೀವು ಹೇಳಿದ ಹಾಗೆ ಹರಿನಾಮ ಸ್ಮರಣೆಯನ್ನು ಅನುದಿನ ಮಾಡುವವನಿಗೆ ಇತರ ಭಯಗಳುಂಟೆ. ಜಗದ ದೈವವೆನಿಸಿದ ಆ ಶ್ರೀಹರಿಯಲ್ಲಿ ಎಲ್ಲರಿಗೂ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಸಭೆಯನ್ನು ಮುಕ್ತಾಯಗೊಳಿಸೋಣವೇ. ಶೋಣಿತ ಪಟ್ಟಣವನ ಶುಂಭದಾನವನಧಿಕ ವಿಭವದಲ್ಲಿ
ಬಳಿರೇ ರಾಕ್ಷಸ ಕುಲೋದ್ಧಾರ ಹುಲ್ಲಿನೇನಯ್ಯ ಇರುವಂಥ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ಶುಂಭಾಸುರನೆಂದು ಕೇಳಿಬಲ್ಲೆವು. ಹಾಗೆಂದುಕೊಳ್ಳಬಹುದು. ಓಲಗವಿದ್ದ ವಿಚಾರ ಅನೇಕವಿದೆ. ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ನಿಶುಂಭಾಸುರ ಕಶ್ಯಪ ಬ್ರಹ್ಮರು ಬ್ರಹ್ಮದೇವಿಯಲ್ಲಿ ಜನಿಸಿದಂಥ ಮಕ್ಕಳಾದ ನಾವು ಶುಂಭ ನಿಶುಂಭರೆಂದೇ ಪ್ರಖ್ಯಾತರಾದವರು. ತಾಯಿಯ ಅಪೇಕ್ಷೆಯಂತೆ ದಟ್ಟವಾದ ಅರಣ್ಯವನ್ನ ಸೇರಿ ಅಲ್ಲಿ ತಪಸ್ಸನ್ನು ಆಚರಿಸುವ ಮುಖಾಂತರ ನಾವು ಪಡೆದಂತಹ ವರಫಲಗಳೇನು ಸಾಮಾನ್ಯವೇ ತಮ್ಮ? ಸರಸಿಜೋದ್ಭವರನ್ನು ಮೆಚ್ಚಿದೆಯೇ ಹರಿಹರಾದಿಗಳಿಂದ ಮರಣವು ದೊರಕದಂತೆ ಆದೇಶದಂತೆ ತನಯ ಯೋನಿಜರಿಂದ ಅನೇಕವಾದ ವರವನ್ನು ಪಡೆದುಕೊಂಡು ಸ್ವರ್ಗ ಮಧ್ಯ ಪಾತಾಳ ಲೋಕಗಳನ್ನು ನಮ್ಮ ವಶಪಡಿಸಿಕೊಂಡಿದ್ದೇವೆ. ಇಷ್ಟು ಸಾಲದೆ ಅಣ್ಣ ಅನುಜನಿ ಶುಂಭ ಕೇಳು. ಮಕ್ಕಳಾದಂತಹ ಆ ದೇವತೆಗಳು ಸ್ವರ್ಗಲೋಕದಲ್ಲಿ ಮೆರೆಯುತ್ತಿದ್ದಾರೆ. ಅವರನ್ನು ಯುದ್ಧದಲ್ಲಿ ಸೋಲಿಸಿ ಸ್ವರ್ಗವನ್ನು ನಮ್ಮ ಸ್ವಾಧೀನ ಮಾಡಬೇಕಾಗಿದೆ. ಅದಕ್ಕಾಗಿ ತೆರೆಯಲಿ ನಮ್ಮ ಸೇನೆ. ಹೊಡೆದಾನವ ಖಡ್ಗ
ಹಾದಿಯಲ್ಲಿ ಸ್ವರ್ಗವನ್ನು ನಮ್ಮ ಪಾಲಿಗೆ ಬಿಟ್ಟುಕೊಟ್ಟಿರಲೇದು. ಇಲ್ಲವಾದರೆ ನನ್ನ ಆಯುಧವನ್ನು ಎದುರಿಸಬೇಕಾದ ಚೇತನ. ನೋಡೋಣ. ಪೂರ್ವದಲ್ಲಿ ಏನಲ್ಲ? ನಿನ್ನ ಮಾತನ ಕಾಲ ಸನ್ನಿಹಿತವಾಗಿದೆ. ಆದ ಕಾರಣವೇ ಅಪ್ರಶವಾದ ಸ್ವರ್ಗಾಧಿಕಾರವನ್ನು ನೀನು ಬಯಸಿರುವೆ. ನೀನು ಸಾಯಕ್ಕಿಂತ ಮುನ್ನ ನಿನ್ನ ಇಷ್ಟ ದೈವವನ್ನು ಪ್ರಾರ್ಥಿಸಿಕೊ. ಓಹೋ, ಆಗ್ತದೆ. ಎಲ್ಲಿ
ರುದ್ರದೊಳಗೆ ಈ ಹಿಂದೆ ಬಂದವರೆಲ್ಲ ಓಡಿ ಹೋಗಿದ್ದಾರೆ. ನೀನು ಬಂದಿದ್ದಿ. ನೀನು ನನ್ನ ಕತ್ತಿಯ ಬೆಟ್ಟದಿಂದ ಸಾಯುವ ಮೊದಲು ಓಡಿ ಹೋಗು. ಸುರರೊಡೆಯ ಇಂದ್ರನೇನು? ಹೌದು. ಒಳ್ಳೆಯ ಮಾತಿನಲ್ಲಿ ಬಂದ ದಾರಿಯಲ್ಲಿ ಹಿಂದೆ ಸರಿ, ಇಲ್ಲವಾದರೆ ನಿನ್ನ ಕಾಲನ್ನೇ ಕಡಿದು ಬಿಡುವೆನ, ಜಾಗ್ರತೆ. 100 ಯಾಗಗಳ ಕೈದು ನಾಗದ ಸೇರಿರೆ ಬಯಸಿ ಬಂದು ಸೇರಿದರೆ ಯಮನೂರನು ಸುಮ್ಮನೆ ಸಾರಿದ ಅಮದಲ್ಲಿ ಈ ಸ್ವರ್ಗಲೋಕದ ವಿಪತ್ಯ ನನ್ನ 100 ಯಾಗಗಳ ಫಲದಿಂದ ದೊರಕಿದ್ದೇ ವಿನಃ ಪಿತ್ರಾರ್ಜಿತರದ್ದೇನಲ್ಲ. ಅದನ್ನು ಬಯಸಿ ಬಂದ ನೀನು ದೀಪಕ್ಕೆ ಬಿದ್ದ ಪತಂಗದಂತೆ ಸಾಯಬೇಡ, ನಡೆಯಲಿಂದ. ದೇವತೆಗಳು ಪಲಾಯನವನ್ನ ಮಾಡಿದ್ದಾರೆ. ಸುರಪೀಠ ಬರಿದಾಗಿದೆ. ನಿಶುಂಬಾಸುರ, ಅಣ್ಣ ಶುಂಭಾಸುರ, ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಇನ್ನು ಎಲ್ಲೆಲ್ಲ ಯಾಗ ಯಜ್ಞಾದಿಗಳು ನಡೆಯುತ್ತದೆಯೋ ಅವೆಲ್ಲವೂ ಶುಂಭಾರ್ಪಣವಾಗಬೇಕು. ಹಾಗಿದ್ದರೆ ನಾವೆಲ್ಲ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣವೇ? ಸುರರನ್ನು ಸೋಲಿಸಿ ಮೇರೆ ಯುದ್ಧದಲ್ಲಿರಲು ನಾಕದಲ್ಲಿಯೇ
ಸುರರಥ ನೊಡಗೊಂಡು ಪುರುಹೂತನಾಕ್ಷಣ ಚರಿತಿದ ಗಿರಿ ಕಾನನದಲ್ಲಿ ಚರಿತಿದ ಗಿರಿ ಕಾನನದಲ್ಲಿ ಸಿಂಹಾಸುರನಿಂದಾಗಿ ನಮಗೆ ಈ ದುರ್ಗತಿ ಬಂದೊದಗಿತು. ನಮ್ಮ ಕಷ್ಟವನ್ನು ನಿವಾರಿಸಲು ಆ ಜಗದಂಬೆಯೋರ್ವಳೆ ಶಕ್ತಳು. ಹಾಗಾಗಿ ತುಹಿನಾದ್ರಿಯ ತಪ್ಪಲನ್ನು ಸೇರಿ ಆ ದೇವಿಯನ್ನೇ ಪ್ರಾರ್ಥಿಸುತ್ತೇನೆ. ಕಂಗೆಟ್ಟ ನನಗೆ ನೀನೇ ಪ್ರತ್ಯಕ್ಷವಾಗಿ ಉತ್ತರಿಸಬೇಕಮ್ಮ. ಜಯ 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 ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪೂದ ಭಯ ಭವಾನಿ ಶಂಕರಿ ಪಾಲಿಪೂದ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಗಾರಿನ ಜಗದಂಬ ಪುರಿಯಮ್ಮ ಪಾಲಯ ಮಾಂ ಸರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಅಮ್ಮ ಆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಎಳೆಯ ಸುರಪಾಲ ಗೋಳು ಗುಡ್ಡುವುದೇಗೆ ಗೂಢಮಗಿದ ನಿಮ್ಮನು ಸೋಲಿಸಿ ನಾಡುತ್ತಿರಲು ಕಾಲನಾಲಯ ತಿದೇನು ಸುರಪಾಲ ಅಮ್ಮ ಏಳು ಎದ್ದೇಳು ದಿನವನ್ನು ತಾಳು. ಅಯ್ಯ, ನಿಮಗೆ ಬಂದಂತಹ ಕಷ್ಟವೇನು ಅಮ್ಮ? ಜನನಿ ಕೇಳ್ಬಿನ್ನಗವನು ಕರುಣದೊಳಿಯುವುದು ಘನ ಪರಾಕ್ರಮಿ ತುಂಬನೋ ಅನುವರದಲ್ಲಿ ಗುರರನು ತೋರಿಸಿ ಘನಮನದೊಳು ಈಗನೋ ಜನನಿ ಜನನಿ ಓ ತಾಯಿ, ಮಕ್ಕಳೇ, ದುರುಳ ಸಿಂಹಾಸುರನಿಗಿಂತಲೂ ಅಧಿಕ ಫಲಾನ್ವಿತನಾದ ಸಿಂಹಾಸುರನು ನಮ್ಮ ನಾಂಗದ ಮೇಲೆ ದಾಳಿ ಮಾಡಿ ನಮ್ಮನ್ನು ಸೋಲಿಸಿ ನಮಗೆ ಈ ದುರ್ಗತಿ ತಂದೊರಗಿದ್ದಾನೆ. ಯಾಗ ಯಜ್ಞಾದಿಗಳು ನಡೆಯುತ್ತಿಲ್ಲ. ಬ್ರಾಹ್ಮಣರನ್ನು ಸ್ತ್ರೀಯರನ್ನು ಖಂಡಿಸಿ ಅಟ್ಟಹಾಸದಿಂದ ನಡೆಯುತ್ತಿದ್ದಾನೆ. ಓ ತಾಯಿ, ನೀನೇ ಆ ರಾಕ್ಷಸರನ್ನು ಸಮರಿಸಿ ನಮ್ಮ ನಾಗಲೋಕವನ್ನು ರಕ್ಷಿಸಿಕೊಡಬೇಕು ತಾಯಿ. ದಶರೇ, ಅಮ್ಮ, ಕರುಣಿದು ತನ ಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನಲಿ ನಿಜ ಹರುಷದೊಳಗಿಂದೆನುತ ತ್ರಿದಶರಿಗರುಗಿಟ್ಟಿ ದೇವಿ ದಶರೇ, ಅಮ್ಮ, ಯಾರು ಭಯಗೊಳ್ಳಬೇಕಾದ ಅಗತ್ಯ ಇಂದಿಲ್ಲ. ಭಯ ನಿವಾರಕಿಯಾದ ನನ್ನ ಅಭಯದ ಹಸ್ತ ನಿಮ್ಮ ನೆತ್ತಿಯ ಮೇಲೆ ಹೂಳ ಸಂತತಿಯನ್ನು ನಾನೇ ಕಾಲನಾಲೆಯ ಕಟ್ಟುತ್ತೇನೆ. ಶುಂಭನು ವಿಶುಂಭನು ಅಲ್ಲ, ಇನ್ನು ಅನೇಕ ದೈತ್ಯ ಪುಂಗವರು
ಎಲ್ಲ ಚಿಂತೆಯನ್ನು ನನಗೊಪ್ಪಿಸಿ ಧೈರ್ಯಸ್ಥರಾಗಿರಿ. ಅಮ್ಮ, ಅಲ್ಲಿಯವರೆಗೂ ನಾವೆಲ್ಲಿರಬೇಕಮ್ಮ? ಮಕ್ಕಳೇ, ಅಮ್ಮ, ದುಷ್ಟ ನಾಶವಾಗದೆ ನೀವು ಸುರಗತ್ತುಗೆಯ ಬಳಿ ಸಾರುವಂತಿಲ್ಲ. ಅಲ್ಲಿಯವರೆಗೆ ನಿಮ್ಮನ್ನು ನೀವು ಮರೆಮಾಚಿಸಿಕೊಂಡು ಈ ತುಹಿನಾದ್ರಿಯ ತಪ್ಪಲಲ್ಲಿ ಸಂಚರಿಸುತ್ತಾ ಇರಿ. ಲೀಲೆಯಿಂದ ನಾನು ದುರ್ಜನರ ಸಂಹಾರವನ್ನು ಮಾಡುವ ಚಂದವನ್ನು ಕಾಣುತ್ತಾ ಇರಿ. ಶ್ರೀದೇವಿ ಮಹಾತ್ಮೆಯನ್ನು ನೋಡಿ ಕಣ್ಣುಂಡು ಸಂಭ್ರಮಿಸಿ ತೆರಳಿ ಮಕ್ಕಳೇ. ನಿಮ್ಮ ಸ್ಥಾನಗಳನ್ನು ಆಯ್ದುಕೊಂಡು ಅಲ್ಲೇ ಇರಿ. ಹಾಗೆಯಾಗಲಮ್ಮ. ಜಯ 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 ಜಯ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಗದ ಬಲಿಗೆ ತಿರುಗಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಹರಿಗೆ ದೈತ್ಯ ವೃಂದವ ಮೋಹಿಸಿ ಹರಿಗೆ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನ ದೊಡ್ಡದು ಸುಂದರಾಂಗವ ತಡೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನ ದೊಡ್ಡದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಗೆ ನೇರವಾಗಿ ಶೋಣಿತಾಪುರವನ್ನು ಪ್ರವೇಶಿಸಿ ಆ ಧನುಜರನ್ನು ಮರ್ಧಿಸುವುದು ಸುಲಭ ಸಾಧ್ಯವಲ್ಲ. ಯಾಕೆಂದರೆ ಅವರ ವಿಧಿಯ ವರಬಲವೇ ಅಂತಹದ್ದು. ಅವರನ್ನು ಸುಲಭವಾಗಿ ಸೋಲಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಸುಂದರಾಂಗದ ಹೆಣ್ಣು ಕೌಶಿಕೆಯಾಗಿ ನಾನು ಕಾಣಿಸಿಕೊಂಡು ನನ್ನ ರೂಪಿನತ್ತ ಸೆಳೆದುಕೊಳ್ಳಬೇಕು. ಅದಕ್ಕಾಗಿ ನಾನು ಯೋಚಿಸಿ ಕೈಗೊಂಡ ತೀರ್ಮಾನ ಮೋಹದ ಬಲೆಯೊಳಗೆ ಸಿಲುಕಿಸಿ ಆ ಧನುಜರನ್ನು ಮರ್ಧಿಸುವುದು ಸುಲಭ. ಕೇವಲ ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವ ಅವರ ಪಾಲಿಗೆ ನಾನೋರ್ವಾಕೆ ಮೋಹನಕಾರಿಯಾಗಿ
ಸುಂದರಾಂಗದ ಹೆಣ್ಣು ಕೌಶಿಕೆಯಾಗಿ ಕಾಣಿಸಿಕೊಂಡು ಅವರನ್ನು ನನ್ನ ರೂಪಿನತ್ತ ಸೆಳೆದುಕೊಳ್ಳಬೇಕು. ಆದ್ದರಿಂದ ನನಗೆ ಕುಳಿತುಕೊಳ್ಳುವುದಕ್ಕೊಂದು ಆಸನ ಬೇಕಲ್ವೇ? ಎಲ್ಲಿ ಎಲ್ಲಿ? ಕನಕ ದುಯ್ಯಾಲೆ ಮೇರೆಯದು ಉಯ್ಯಾಲೆ ಮೇರೆಯದು ಅವನದೊಳಗೌದು ಮೋದದೊಳು ಕನಕ ದುಯ್ಯಾಲೆ ಉಯ್ಯಾಲೆ ಮೇರೆಯದು ಅವನದೊಳಗೌದು ಮೋದದೊಳು ಅವನದೊಳಗೌದು ಮೋದದೊಳು ಕನಕ ದುಯ್ಯಾಲೆ ಮೇರೆಯಲು ಅವನ ಬೆಳಗಂದು ಮೋದದೊಳು ಸನ್ನುಮತದಿಂದ ಉಯ್ಯಾಲೆಯನ ಸನ್ನುಮತದಿಂದ ಉಯ್ಯಾಲೆಯನ ಜಗಜನನಿಯಾಡುತ್ತಲೇ ಘನ ಸೊಬಗಿ ನೋಡಲಿ ಘನ ಸೊಬಗಿ ನೋಡಲಿ ಘನ ಸೊಬಗಿ ನೋಡಲಿ ಕನಕ ದುಯ್ಯಾಲೆ ಮೆರೆಯಲು ಮೆರೆಯಲು ಸರಿ ಸರಿ, ಮನಸಂಕಲ್ಪ ಕೈಗದೇ ತಡ. ಗಗನದಿಂದಲೇ ಇಳಿದು ಬಂತಲ್ಲ ಕನಕದುಯ್ಯಾಲೆ. ಬಂಗಾರದ ತೊಟ್ಟಿಲೊಂದು ನನಗಾಗಿ ಇಳಿದು ಬಂತು. ಇದನ್ನು ಸರಿಯಾಗಿ ಗಮನಿಸಿದರೆ ಇದರ ಆಳ ಎತ್ತರವನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಅಂತಹ ಉಯ್ಯಾಲೆ ಇದು. ಆದಿಯಲ್ಲಿ ಅಂತ್ಯದಲ್ಲಿ ಅಂತ್ಯದಲ್ಲಿ ಎಂಬುದು ಯಾರಿಗೂ ಊಹಿಸಲು ಸಾಧ್ಯವಿಲ್ಲ. ಇದು ನನ್ನನ್ನೇ ಬಿಂಬಿಸುತ್ತದೆ. ಆದಿ ಮಧ್ಯಂತರಹಿತಳಾದ ನಾನು ಆ ದಾನವರಿಗೆ ಅಂತ್ಯವನ್ನು ಕಾಣಿಸಲು ಬಂದಿದ್ದೇನೆಂದು ಅರ್ಥವಲ್ಲವೇ? ಆದ್ದರಿಂದ ದಾನವರ ಬರವನ್ನು ನಿರೀಕ್ಷಿಸುತ್ತಾ ಗಾಯನವನ್ನು ಪಾಡುತ್ತಾ ತೊಟ್ಟಿಲನ್ನು ತೋಗುತ್ತಾ ಕುಳಿತುಕೊಳ್ಳುತ್ತೇನಂತೆ. ಪೃಥ್ವಿಯಲ್ಲವ ಶೋಧಿಸುವೆಂದೆನುತ ಗರ್ವದಲ್ಲಿ
ಬ್ರಹ್ಮಚಾರಿಗಳು ಅಖಂಡ ಬ್ರಹ್ಮಚಾರಿಗಳು ಹುಟ್ಟುತ್ತಲೇ ವಿಶೇಷ ಶಕ್ತಿಯಿಂದ ಕೂಡಿದ ನಾವು ಇನ್ನು ಹೆಚ್ಚು ಶಕ್ತಿ ಸಂಪನ್ನನಾಗಬೇಕೆಂದು ಬಗೆದೆವು. ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮನೋವೇಗದಲ್ಲಿ ಸಂಚರಿಸುವಂತಹ ಅವರ ಬಲವನ್ನು ಪಡೆದುಕೊಂಡೆವು. ಅಜನ ಭಜನೆಯಿಂದ ನಮ್ಮ ಶಕ್ತಿಗೆ ವಿಪರೀತ ಬಲ ಬಂತು ತಮ್ಮ. ಆದರೆ ಕೇಳದೆ ವರವೊಂದನ್ನು ಕೊಟ್ಟನಲ್ಲ.
ಎಲರಿಗೊಂಡುತ್ತ ತನುವ ಶ್ರಮವನ್ನು ಗಳೆಯಲಿರುವುದಿರುತ್ತಾಗ ಬರಲು ಕದಂಬವನದೆಡೆಗೆ ಏನಾಯ್ತು? ಅಣ್ಣ ನ ನ ನ ನಿ ನಿ ಕ ಕ ಶಂಕರ ನಾದ ಶರೀರಮಯ. ಯಾಕೋ ಈ ಸಮಯದಲ್ಲಿ ದೇವರ ನೆನಪು? ಕಷ್ಟ ಬಂದಾಗ ದೇವರೇ ಬೇಕು. ಏನು ಕಷ್ಟ ಬಂತು ನಿನಗೆ? ಅಣ್ಣ ತಿಂದಿದ್ದು ಇಲ್ಲಿಯ ತನಕ ಬಂದಿದೆ. ಇಳಿಯುವುದಿಲ್ವೇನೋ? ಇಲ್ಲ, ಬೇಡ ಬೇಡ ಬೇಡ, ಅದು ತನ್ನಷ್ಟಾಗೆ ಇಳಿತದೆ. ತಮ್ಮ ಹೇಳಣ್ಣ, ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಅಣ್ಣ, ಬೇಟೆಯಾಡುತ್ತಾ ಮುಂದುವರೆದಾಗ ಒಂದು ಹೆಣ್ಣು ಹಂದಿ ತನ್ನ 16 ಮರಿಗಳನ್ನು ಸೇರಿಸಿಕೊಂಡು ನನ್ನ ಮುಂದೆ ಬಂತು. ಪಾಪ, ಅವುಗಳಿಗೆ ಕಚ್ಚಿದ್ರೆ ನೋವಾಗ್ಲಿಕ್ಕಿಲ್ವೇ? ಮತ್ತೇನು ಮಾಡಿದೆ? ಇನ್ನು ಸಣ್ಣ 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 ಮರಿಗಳು. ಅದಕ್ಕಾಗಿ ಒಂದೊಂದೇ ಮರಿಗಳನ್ನು ಹಿಡಿದು ಗುಳ್ಳಂ ಗುಳ್ಳಂ ಗುಳು ತಿಂದು ಮುಗಿಸಿದೆ. ತಮ್ಮ, ಆ, ಹೆಣ್ಣು ಹಂದಿಯನ್ನು ಏನು ಮಾಡಿದೆ? ಹೆಣ್ಣು ಹಂದಿಯನ್ನು ಹಿಡಿದು ಕುದಿ 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 ಕುದಿ. ಏನಾಯ್ತು? ಗೊತ್ತಿದ್ರೆ ಪುಡಿ ಆಗೋದಿಲ್ವೇನು? ಹಾಗಲ್ವೋ, ಮತ್ತೆ ಮಾಂಸ ಬೇರೆ, ರಕ್ತ ಬೇರೆ, ಎಲುಬು ಬೇರೆ, ಎಲ್ಲವನ್ನು ತಿಂದು ಮುಗಿಸಿದ್ದೇನೆ. ಹೊಟ್ಟೆ ತುಂಬಿದೆ. ನೀನೇನು ತಿಂದೆ? ಬೇಟೆ ಆಡುತ್ತಾ ಆಡುತ್ತಾ ಮುಂದುವರಿದಾಗ ಆ, ಕಾಡಿನ ರಾಜ ಕೇಸರಿ ಆ, ನನ್ನ ಕಣ್ಣ ಮುಂದೆ ಬಂತು. ಆ, ಅದರ ಬಾಳವನ್ನು ಹಿಡಿದು ಗರ 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 ತಿರುಗಿಸಿ ಆ. ಕೆಳಗೆ ಕಪ್ಪಳಿಸಿದೆ. ಏನಾಯ್ತು? ಚಿಮ್ಮಿತು ರಕ್ತ. ಆ, ಅಲ್ಲಿಗೆ ಬಾಯಿ ಕೊಟ್ಟೆ. ಆ, ಗಟ 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 ಗಟನೆ ಕುಡಿದೆ. ಆ, ಮಾಂಸವನ್ನು ಮೆದ್ದೆ, ಆ, ಎಲುಬನ್ನು ಮುರಿದೆ, ಆ, ಮುರಿದು ಅದರ ರಸವನ್ನು ಹೀರಿದೆ. ಆ. ಹೀಗೆ ಭರ್ಜರಿ ಬೇಟೆಯನ್ನಾಡಿದ ತಮ್ಮ. ಹೌದಣ್ಣ. ತಮ್ಮ, ಆ, ನಮ್ಮ ಮೈಯನ್ನೊಮ್ಮೆ ನೋಡು, ಬೆವರು ಇಳಿತಾ ಉಂಟು. ಹೌದಣ್ಣ. ಈ ತಗ್ಗಿನ ಪ್ರದೇಶದಲ್ಲಿ ಗಾಳಿಯ ಬೀಸುವಿಕೆ ಬಹಳ ಕಡಿಮೆ ಉಂಟು. ಹೌದು. ಹಾಗಾಗಿ ಆ, ಆ ತುಹಿನಾದ್ರಿಯ ತುತ್ತ ತುದಿಯನ್ನು ಹೇರಿ ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ ಆಗಲಿ. ತಳುವಾದ ಸಮಯದಲ್ಲಿ ಕೇಳಿದೆ ಏನು ಏನು ಏನು? ನಲವಿನಿತ್ತುಯ್ಯಾಲೆಯೊಳು ತಾ ಕುಳಿತು ಯಾರು ಯಾರು? ದೇವಿಯು ಪಾಡುತ್ತಿಹ ಗಾಯನವ ಲಾಲಿಸುತ್ತಯ ದೇವಿಯು ಪಾಡುತ್ತಿಹ ಗಾಯನವ ಲಾಲಿಸುತ್ತ ಲಾಲಿಸುತ್ತಯ ವೀಣೆಯ ಪಿಡಿದೀಪ ವಾಡಿ ಆ ಆ ಆ ವೀಣೆಯ ಪಿಡಿದೀಪ ವಾಣಿಗಿ ಪರಿಯಲಿ ವಾಣಿಗಿ ಪರಿಯಲಿ ವಾಣಿಗಿ ಪರಿಯಲಿ
ಸಾನುರಾಗದೊಳಿಂದು ಗಾನ ಪಾಡುವಳು ಸಾನುರಾಗದೊಳಿಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು ತಿಳಿಯದಾಗಿಹುದು ಇದೇನು ಇದೇನೆಂದು ತಿಳಿಯದಾಗಿಹುದು ಸಾನುರಾಗದೊಳಿಂದು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿಹುದು ವೀಣೆಯ ಪಿಡಿದಿದ್ದ ವಾಣಿ ಪರಿಯಲ್ಲಿ ಗಾನನ ಬೆಡೆಗಾಗಿ ಬಂದು ಗಾನನ ಬೆಡೆಗಾಗಿ ಬಂದು ಈ ನಿದ್ರಣ ಪ್ರದೇಶದಲ್ಲಿ ಈ ರೀತಿ ಗಾಯನವನ್ನು ಹಾಡುವುದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆಲ್ಲ ಕಾರಣ ಸರ್ವ ಕಲೆಗಳಿಗೂ ಅಧಿದೇವತೆಯಾದಂತಹ ಆ ವೀಣಾಪಾಣಿ, ಪುಸ್ತಕವಾಣಿ, ಕಲಾಹಿವೇಣಿ, ಪರಮ ಕಲ್ಯಾಣಿ ಅವಳೇ ಅವಳೇ. ಯಾಕೋ ಕೇಳಿಸುತ್ತಿರುವ ಸ್ವರ ಇಂಪಾಗಿದೆ ಎಂಬ ಮಾತ್ರಕ್ಕೆ ಹೆಂಗಸೇ ಆಗಿರಬೇಕೆಂದಿದೆ. ಮತ್ತೆ ಸುಮಧುರ ಕಂಠದ ಪುರುಷ ಗಾಯಕರು ಇಲ್ಲವೇ? ತಮ್ಮ, ಗಂಡಸರಲ್ಲೂ ಅಷ್ಟು ಚೆನ್ನಾಗಿ ಹಾಡುವವರಿದ್ದಾರೇನೋ? ಇದ್ದಾರೆ. ಯಾರು? ಅವನೇ ತುಂಬುರು ನಾರದ ವೆಂಬವರಿ ನೀತು ಎಂಬವರಿ ನೀತು ಎಂಬವರಿ ನೀತು ಕದಂಬವನಕ್ಕೆ ನಡೆತಂದು ನಡೆತಂದು ಸಂಭ್ರಮದೊಳಗಿಂದು ಗಾನ ಪಾಡುವರು ಸಂಭ್ರಮದೊಳಗಿಂದು ಗಾನ ಪಾಡುವರು ಗಾನ ಪಾಡುವರು ಗಾನ ಪಾಡುವರು ಸಂಭ್ರಮದೊಳಗಿಂದು ಗಾನ ಪಾಡುವರು ಏನೆಂಬುದ ತಿಳಿಯಬೇಕೆಂದು ಏನೆಂಬುದ ತಿಳಿಯಬೇಕೆಂದು ತುಂಬುರು ನಾರದರೆಂಬವರಿನಿತು ಕದಂಬವನಕ್ಕೆ ನಡೆದಂದು ಸಂಭ್ರಮದೊಳಗಿಂದು ಗಾನ ಪಾಡುವರು ಏನೆಂಬುದ ತಿಳಿಯಬೇಕೆಂದು ತುಂಬುರು ನಾರದ ಎಂಬವರಿನಿತು ಕದಂಬವನಕ್ಕೆ ನಡೆದಂದು 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 ಆ
ನಿರತ ಕರ್ತವ್ಯದಲ್ಲಿರುವಂತಹ ಅವನು ಈ ಕಗ್ಗಾಡಿಗೆ ಯಾಕೋ ಬರುತ್ತಾನೆ? ಅಣ್ಣ, ಆ, ಹಾಗಾದರೆ ಇನ್ನೊಬ್ಬನಿದ್ದಾನೆ. ಯಾರು? ಲೋಕಗಳನ್ನು ಸಂಚರಿಸುತ್ತಾ ಆ, ಹಾಡುತ್ತಾ ಇರುವವನೊಬ್ಬನಿದ್ದಾನೆ. ಯಾರು? ಅವನೇ ಕರದಲ್ಲಿಗೆ ಬಾರದ ಆ, ನಾದ ವಿಶಾರದ, ಅವನವೇ ಶಾರದೆ ಆ. ನಿಂತಲ್ಲಿ ನಿಲ್ಲದ, ಆ. ಅವನೇ ನಾರದ ನಾರದ ನಾರದ. ಏ, ಬಡಿದ್ದೇನೆ. ಏನಾಯ್ತು? ನಾರದ ಹಾ ಅವ ಶಾಪಗ್ರಸ್ತ, ಹಾ ನಿಂತಲ್ಲಿ ನಿಲ್ಲುವುದಿಲ್ಲ. ಹಾ ನಮಗೆ ಅದೆಷ್ಟೋ ಸಮಯದಿಂದ ಹಾಡು ಕೇಳಿಸುತ್ತಾ ಇದೆ. ಹಾ ಅದರಿಂದ ತುಂಬುರನೂ ಅಲ್ಲ, ನಾರದನೂ ಅಲ್ಲ. ವಾಣಿಯಂತೂ ಅಲ್ಲವೇ ಅಲ್ಲ. ಏ ತಮ್ಮ, ಹಾ ಯಾರೆಂದು ನಾವು ವಾದಿಸುವುದಕ್ಕಿಂತ ಹಾ ಶೋಧಿಸುವುದು ಉತ್ತಮ. ಹೌದು. ಹಾಗಾಗಿ ಅದೆಷ್ಟೋ ಸಮಯದಿಂದ ನಮ್ಮ ಕಿವಿಗಳಿಗೆ ಸ್ವರ ಕೇಳಿಸುತ್ತಾ ಉಂಟು. ಹೌದು. ಆ ಕೇಳಿಸುವ ದಿಕ್ಕಿಗೆ ಸ್ವರ ಬಿಡಿದು ಸ್ವರವಿಡಿಯೋ ನಡೆತರಲು ಸ್ವರವಿಡಿರೋ ನಡೆತರಲು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ತನುವಿನ ಪರಿಮಳವು ನಾಸಿಕಗೆ ಸೋಂಕಲು ಆದರೆ ಕೌತುಕವೆಂದು ಪರಿಮಳವಿಣಿದು ಮುಂಬರಿಯೇ ತರುಣಿಗೋಡಿ ಪ್ರಕಾಶವಲ್ ಗೋಚರಿಸಲಚ್ಚರಿಸುವುದ ಶೋಧಿಸಿ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದ್ವಿಯಾಲೆಯಲಿ ದೇವಿಯನು ಬರುತ್ತ ಕಂಡರು ಸ್ವರ್ಣದ್ವಿಯಾಲೆಯಲಿ ದೇವಿಯನು ಕಂಡರು ಅರನೆಯಲ್ಲಿವಳೆಂತ ಬಿಟಗಾರೆ ಎಂಥ ಬಿಟಗಾರೆ ಆಯ್ 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 ಅರರೆಯಲ್ಲಿವಳೆಂಥ ಬಿಟಗಾರೆ ಎಂಥ ಬಿಟಗಾರೆ ನೋಡೆ ಸ್ಮರಣ ಕುರ್ಗಣೆಯು ತಿರುಬಳು ಈ ನೀರೇ ನೋಡೆ ಸ್ಮರಣ ಕುರ್ಗಣೆಯಂತಿರುವಳು ಈ ನೀರೇ ಈ ನೀರೇ ಈ ನೀರೇ ಶರದಿಂದು ಬದನೆ ಹರಿಣನೇತ್ರೆ ಶರದಿಂದು ಬದನೆ ಹರಿಣನೇತ್ರೆ 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 ಗೆಲ್ವ ತರುಣಿ ಮಣಿಯು ವಿಮಲಗಾತ್ರೆ ವಿಮಲಗಾತ್ರೆ ವಿಮಲಗಾತ್ರೆ
ಶರದಿಂದು ಬದನೆ ಹರಿಣ ನೇತ್ರೆ ಗೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ಅಲರೆ ಎನ್ನಿವಳೆಂಬ ಬಿಡಗಾರೆ ನೋಡಿ ಮರಣ ಗುಗಣೆಯಂತಿರುವಳು ನೀನೇ ಸ್ವರವನ್ನು ಹುಡುಕುತ್ತಾ ಮುಂದೆ ಹೋದಾಗ ದಿವ್ಯವಾದಂತಹ ಪರಿಮಳ ಮುಕ್ಕಿಗೆ ತಟ್ಟಿತು. ಹೌದಾ? ಅಲ್ಲಿಂದ ಹಾಗೆ ಮುಂದತ್ತಿ ಬಂದಾಗ ಕೋಟಿ ಸೂರ್ಯ ಪ್ರಭೆ ಕಣ್ಣು ಬಿಡುವುದಕ್ಕಾಗುವುದಿಲ್ಲ ತಮ್ಮ. ಕಣ್ಣಿಗೆ ಮಿಂಚಿನ ಬಳ್ಳಿಯೊಂದು ಬಂದು ಬಡದಾಗಾಯ್ತು. ಸಾಮಾನ್ಯವಾದ ಹೆಣ್ಣಲ್ಲ ಈಕೆ. ಆಕಾಶದಕ್ಕಿನಲ್ಲಿರುವ ಮಿಂಚಿನ ಗೊಂಚಲು ಇಲ್ಲಿಗೆ ಬಂದಿರಬಹುದೇ? ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಹೊಣ್ಣ ಕಣ್ಣಡಿ ಕಣ್ಣ ಮುಂದೆ ನಿಂತಿದೆವು. ಎಲ್ಲಿಗೆ ಚೈತನ್ಯವು ಪರಿಮಳದ ಪುತ್ತಡಿಯು ಹೊರರಸ ಸಾಕಾರ ಸೌರಭವೆಂಬ ಹಾಗೆ ಭಾಸವಾಗುತ್ತಾ ಉಂಟು. ಎಲ್ಲಿಗೆ ಸೌಂದರ್ಯವನ್ನು ಕಂಡಾಗ ಸುರಶಿಲ್ಪಿಯಾದ ವಿಶ್ವಕರ್ಮ ಅವಳ ಕುಶಲ ಕಲೆಗಾರಿಕೆಗೂ ಕುಸುರಿ ಕಾಯಕವನ್ನು ಕಾಂಚನ ಗಣ್ಯ ಗಾಯದಲ್ಲಿ ಮಾಯದ ಗಡೆಗೂಡಿ ಕಣ್ಣ ಮುಂದೆ ಕಾಣಿಸುತ್ತಿರುವನು. ರಸಿಕ ಕವಿಯ ವಾಗ್ಮಯ ಶೃಂಗಾರ ಲೋಕದ ಕಾವ್ಯ ಕಾಮಿನಿಯಾಗಿ ಕಣ್ಣ ಮುಂದೆ ನರ್ತಿಸುತ್ತಿದ್ದಾನೆ. ಚಂದ್ರಿಕೆಯ ಶ್ರೀರೂಪ ವಾಯ್ದೆ ಬಿಲುಕುವ ಬಿಸಿಯ ಲತಾಗಿಯಾದರೆ ಇವರ ಸೌಂದರ್ಯವನ್ನು ಕಂಡಾಗ ಬಾಧಿಸಿದ ಉಪ್ಪೆಂಬ ಕಾಮನ ಬಿಲ್ಲಿಗೆ ಕಣ್ಣಿನ ರೆಪ್ಪೆಗಳೆಂಬ ಹಗ್ಗವನ್ನು ಕಟ್ಟಿ ಕುಡಿನೋಟವೆಂಬ ಬಾಣವನ್ನು ನಮ್ಮೆಡೆಗೆ ಪ್ರಯೋಗಿಸುತ್ತಾ ಇದ್ದಾಳೆ. ಏನು ಚಂದ ತಮ್ಮ! ಇಂತಹ ಸೌಂದರ್ಯವಾದ ಹೆಣ್ಣು ಯಾರಾಗಿರಬಹುದು? ಶಿವನ ರಸಿ ಉಮೆಯಾಗಿರಬಹುದೇ? ಬ್ರಹ್ಮನ ರಸಿ ರಮೆಯಾಗಿರಬಹುದೇ? ಯಾರಾಗಿರಬಹುದು ತಮ್ಮ? ರಮೇ ಉಮೆಯರ ಮಾತ ಬಿಡು ನೀನು, ಮಾತ ಬಿಡು ನೀನು. ರಮೆ ಉಮೆಯರ ಮಾತ ಬಿಡು ನೀನು, ಮಾತ ಬಿಡು ನೀನು. ಬಿಡು ನೀನು ಮತ್ತ ಸುಮ ಶರಣಾಗಿ ರತಿಗೇನೋ, ಮತ್ತ ಸುಮ ಶರಣಾಗಿ ರತಿಗೇನೋ. ಬಿಡು ನೀನು ಮತ್ತ ತುಮ ಚರಣದಾಗಿ ರತಿಯೋ. ರಮಣಿಯು ಬಿಗಿಸಿ ಮೆರೆವಳಲ್ಲ, ರಮಣಿಯು ಬಿಗಿಸಿ ಮೆರೆವಳಲ್ಲ. ಎಂದು ಕಮಲದ ತ್ರಿಚಿದ ಶಿವಬಲ್ಲ ಪರಶಿವಬಲ್ಲ ಸದಾ ಶಿವಬಲ್ಲ. ದಿನದಿ 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 ದೊಂದನದೋ ದನದೋ ದನ ದಿನದಿ ದಿನದ ದಿನ ತಗದಿನ್ನತೆ ತಗದಿನ್ನ ತಗದಿನ್ನತೆ ದಿನ್ನತೆ
ಜೈದಿರಲಿ ಸಾವಿರಲಿ ಜೈದಿರಲಿ ಸಾವಿರಲಿ ಜೈದಿರಲಾದಿರಲಿ ದಿನಲಾದಿರಲಿ ಕಪಟಿ ನಾರಾಯಣನ ಪತ್ನಿಯಾದ ಉಮೆ ರಮೆಯು ನಮ್ಮೆದುರಿಗೆ ಬರುವವಳಲ್ಲ. ಇನ್ನು ಶಂಕರನ ಪತ್ನಿಯಾದ ಉಮೆಯನ್ನು ನಮ್ಮ ಶಂಕರ ಬಿಟ್ಟಿರುವವನಲ್ಲ. ಒಂದು ವೇಳೆ ಆ ರತಿಯ ತನ್ನ ಪತಿಯನ್ನರಿಸುತ್ತಾ ಬಂದಿರಬಹುದೇ? ಛೇ, ರತಿಯನ್ನು ಇವಳ ಕಾಲಿಗೆ ಕಟ್ಟಬೇಕು. ಇಂತಹ ಅನುಪಮ ಸುಂದರಿಯನ್ನು ಆ ಬ್ರಹ್ಮ ಹೇಗೆ ಸೃಷ್ಟಿಸಿದನೋ? ಯಾರೇ ಆಗಿರಲಿ, ಎಲ್ಲಿಂದಲೇ ಬಂದಿರಲಿ, ಹೇಗೆ ಇರಲಿ, ಆದರೆ ಒಂದು ಮಾತ್ರ ಸತ್ಯ, ಇವಳ ಅಂದವನ್ನು ನೋಡಿ ನಾನು ಮನಸೋತಿದ್ದೇನೆ. ನಾನು ಇವಳನ್ನು ವರಿಸಬೇಕೆಂದಿದ್ದೇನೆ. ಅದಾಗದು. ಯಾಕೋ? ನಿನಗಿಂತ ಮೊದಲೇ ಇವಳಿಗೆ ನನ್ನ ಮನಸ್ಸನ್ನು ಕೊಟ್ಟಾಗಿದೆ. ಹೇಗೆ? ಹಾಗಾಗಿ ಇವಳನ್ನು ನಾನೇ ವರಿಸುತ್ತೇನೆ. ಇಲ್ಲ, ಅದಾಗದು. ಮಾಡು. ನಾನು ವರಿಸುತ್ತೇನೆ. ಮಾಡು. ನಾನು ಭಾವಗಿಯೊಳಗಿರುವಿಗೆ ವಾದವು ಈ ವಿವರವನ್ನುರೆಯಳ ನನ್ನ ಮನೆಗೆ ಬಂದಂತೆ ಎಂತ ವಿಪರ್ಯಾಸವಾಗಿ ಹೋಯಿತು. ಏನಾಯಿತು? ತಮ್ಮ, ಅಣ್ಣ, ನಾವು ಅಖಂಡ ಬ್ರಹ್ಮಚಾರಿಗಳು. ನಾವು ಮದುವೆ ಸಂಸಾರ ಎಂಬ ಗೋಚಲಿಗೆ ಬಿದ್ದೇವೆಂತಾದರೆ ನಮ್ಮ ಅಳಿವು ನಿಜವಾಗಿಯೂ ಖಂಡಿತವಾಗಿಯೂ ನಮ್ಮ ಅಳಿವು ಆಗುತ್ತದೆ. ಹೌದು. ಹಾಗಾಗಿ ನಾವು ಈ ಸೌಂದರ್ಯವಾದಂತಹ ಹೆಣ್ಣನ್ನು ನಮ್ಮೊಡೆಯನಾದಂತಹ ಶುಂಭನಿಗೆ ಈ ಇಂಬೋಲ ವಿಚಾರವನ್ನು ಹೇಳೋಣ. ಹಾಗೆ ಆಗಲಿ. ಏನು ಹೇಳುತ್ತಾನೋ ಆಮೇಲೆ ನೋಡೋಣ. ಹಾಗೆ ಆಗಲಿ. ಸರಣಿಯನ್ನೆಲ್ಲ ಸಂಚರಿಸಿ ಜೋದಿಸಿದೆವು ಅಣ್ಣ ದೇವ ನಿನ್ನ ನಿರತ ಕೊಂಡಾಡುತ್ತಲಿರುವ ಋತಿ ಜಗದಿ ಅಣ್ಣ ದೇವ. ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅಣ್ಣ, ನಿನ್ನ ಆಜ್ಞೆಯಂತೆ ಆ ದೇವತೆಗಳನ್ನು ಅರಸುತ್ತಾ ಹೋದೆ. ಎಲ್ಲೂ ನೋಡಿದರು ಆ ದೇವತೆಗಳ ಸುಳಿವೇ ಇಲ್ಲ. ಈ ನಿರತ ಸಂಚಾರದಿಂದ ನಮಗೆ ಬಾಯಾರಿಕೆ ಹಸಿವು ಪ್ರಾರಂಭವಾಯಿತು. ಹಾಗಾಗಿ ನಾವು ಕದಂಬಾವನಕ್ಕೆ ಮುಖ್ಯವು. ಅಲ್ಲೊಂದು ವಿಶೇಷ ನೋಡಿದೆವು ಅಣ್ಣ. ಮೊದಲು ಸುಶ್ರಾವ್ಯವಾದ ಸಂಗೀತ ಕೇಳಿಸಿತ್ತು. ಹುಡುಕುತ್ತಾ ಮುಂದುವರೆದಾಗ ಮಾದಕವಾದ ಸುಗಂಧ ಆಕರ್ಷಿಸಿತು. ಇನ್ನೂ ಮುಂದುವರೆದಾಗ ಕೋಟಿ ಸೂರ್ಯರೇ ಉದಿಸಿ ಬಂದಂತೆ ಪ್ರಖರದ ಕಾಂತಿಯಿಂದ ಎರಡು ಕದಂಬ ಪತಾರಾವನದಲ್ಲಿ ಕಾಂಚನ ಪಿಯಾನೆಯಲ್ಲಿ ಕುಳಿತು ತೂಗುತ್ತಿದ್ದಾಳೆ. ನೀರಲ್ಲಿ ರತ್ನದಂತಿರುವ ಅವಳು ನಿನಗೆ ತಕ್ಕವಳು ಎಂಬುದು ನಮ್ಮ ಅಭಿಪ್ರಾಯ. ಎನ್ನುವ ನುಡಿಯಾಲಿಸುತ್ತ ಚುಂಬನು ಮನಸಿ ಜನ ಚರಗತಿಗೆ ತಿರುಗುತ್ತಾಗ ವನಜನೇತ್ರಿಯವರಿತದಿರೆನೆಂದೆನುತ ನಿಶ್ಚಯಿಸಿಯ ವನಜನೇತ್ರಿಯ ವರಿತದಿರೆನೆಂದೆನುತ ನಿಶ್ಚಯಿಸಿಯ. ನಿಮ್ಮ ವರ್ಣನೆಯನ್ನ ಕೇಳಿ ನಾನು ಆಕೆಗೆ ಮನಸೋತಿದ್ದೇನೆ. ನೀವೀಗ ವಿಶ್ರಾಂತಿಯನ್ನ ಪಡೆದುಕೊಳ್ಳಿ. ಕದಂಬವನದಲ್ಲಿರುವ ಆ ಹೆಣ್ಣನ್ನು ಸಂಧಾನ ಮುಖಾಂತರ ಇಲ್ಲಿಗೆ ಕರೆತರಬೇಕಾಗಿದೆ. ಎಲ್ಲಿ ಸುಗ್ರೀವ ಬರಲಿ. ಕೇಳಯ್ಯ ಸುಗ್ರೀವ ಬೇಡುವುದ ನೆಲೆದ ಜೀವ ಜಾಲವಲ್ಲೊಂದು ಮಾರ್ತಿಯನೋ ಮೆರೆವ ಕದಂಬವನದೊಳಗೆ ಉಯ್ಯಾಲೆಯಲಿ ದೇವಿ ಮೆರೆವಳಂತೆ. ಕೇಳಯ್ಯ ಸುಗ್ರೀವ ಸುಗ್ರೀವ, ಕದಂಬವನದಲ್ಲಿ ಹೆಣ್ಣೋರ್ವಲಿರುವನೆಂಬ ವಾರ್ತೆಯನ್ನ ಚಂಡಮುಂಡರಿಂದ ಅರಿತಿದ್ದೇನೆ. ಅಲ್ಲಿಗೆ ತೆರಳಿ ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳಿ ಸಂಧಾನ ಮುಖಾಂತರ ಅವನನ್ನು ಇಲ್ಲಿಗೆ ಕರೆತರಬೇಕಾಗಿದೆ. ಏನು ಹೋಗುವೆಯಾ? ಹಾಗೆ ಆಗಲಿ.
ಕದಂಬವನವನೆ ಪೋಗುತ್ತ ಏನಾಶ್ಚರ್ಯ ಏನಾಶ್ಚರ್ಯ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಗಂಡು ಸುಗ್ರೀವ ಹಂಬಲಿದಿರನು ಜೀವ ಜೀವ ಸ್ಮರಣಂಬಿ ಗುರೆಸಿಲುಕುತಲಿ ನಮ್ಮಯ ಶುಂಭ ಕೆಟ್ಟನೋ ಕೆಟ್ಟ 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 ಸ್ಮರಣಂಬಿ ಗುರೆಸಿಲುಕುತಲಿ ನಮ್ಮಯ ಶುಂಭ ಕೆಟ್ಟನೋ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾರಿನಿಯೇ ಶಿವ 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 ಒಡೆಯನಾದೆ ಎಂಬಂತೆ ಹೋಗು ಸುಗ್ರೀವ ಕದಂಬವನದಲ್ಲಿರುವ ಹೆಣ್ಣನ್ನು ಕರೆಯುತ್ತ ಎಂಬ ಮಾತು ನನ್ನ ಕಿವಿಗೆ ಅಪ್ಪಳಿಸಿದ್ದೇ ತಡ ನನ್ನ ಮನಸ್ಸಿನೇನು ಹುಮ್ಮಸ್ಸು ತುಂಬಿತು ಬಂದು 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 ಕದಂಬ ವನವನ್ನು ಸೇರಿದೆ ಹಾ ಏನಿದು ಆಶ್ಚರ್ಯ ಸುಡು ಬಿಸಿಲಿನಲ್ಲೂ ಸೂರ್ಯರಶ್ಮಿ ಪ್ರವೇಶಿಸಿದ ಕಾಡಿನೊಳಗೆ ಶತಸಾವಿರನ ಪ್ರಭಾಕರಣ ಪ್ರಭೆಯಿಂದ ಪ್ರಜ್ವಲಿಸುತ್ತಾ ಇದೆ ಉರಗ ಮುಂಗುಸಿಯು ಜೊತೆಯಾಗಿ ಆಟವಾಡುತ್ತಾ ಇವೆ ಮೃಗ ಪಕ್ಷಿಗಳು ತಮ್ಮ ಜಾತಿ ವೈರವನ್ನು ಬಿಟ್ಟು ವಿಹರಿಸುತ್ತಾ ಇವೆ ಇದಕ್ಕೆಲ್ಲ ಕಾರಣ ಏನು ಅತ್ತ ಕಡೆಯಿಂದ ಗಾಯನ ಒಂದು ಕೇಳಿ ಬರುತ್ತಿದೆಯಲ್ಲ ಹಾಗಾಗಿ ನಾನು ಮುಂದುವರಿಯುತ್ತೇನೆ ಏನಿದು ಆಶ್ಚರ್ಯ ಉಯ್ಯಾಲೆ ತುದಿಯೇ ಕಾಣಿಸುತ್ತಾ ಇಲ್ಲವಲ್ಲ ಹೇಗೆ ಕಾಣಿಸುವುದಕ್ಕೆ ಸಾಧ್ಯ ಆದಿ ಮಧ್ಯಂತರಹಿತಳು ಈಕೆ ಹೀಗಿರುವಾಗ ಉಯ್ಯಾಲೆ ತುದಿ ಕಾಣಿಸುವುದಕ್ಕೆ ಸಾಧ್ಯವೇ ಈಕೆಯನ್ನು ಕಂಡ ನಮ್ಮವರೆಲ್ಲರೂ ಹೇಳಿದ್ದು ಸುಂದರ ತರುಣಿ ಎನ್ನುವ ಹಾಗೆ ಆದರೆ ಈಕೆ ಕೇವಲ ಸುಂದರ ತರುಣಿಯಲ್ಲ ಜಗದ ಮಾತೆ ಸರ್ವೇಶ್ವರಿಯೇ ಸರಿ ಆದರೆ ಎಲ್ಲಿಯಾದರೂ ತಾಯಿಯನ್ನು ಮಕ್ಕಳು ಮೋಹಿಸುವುದುಂಟೆ ಏನೇ ಇರಲಿ ನಾ ಬಂದ ವಿಚಾರವನ್ನು ತಾಯಿಯಲ್ಲಿ ನಿವೇದಿಸುತ್ತೇನೆ ಅಮ್ಮ ಜನನಿಗೆ ಭಿನ್ನಗವನು ಕರುಣದೊಳಿಂದು ವನದಿನಿ ಕುಳಿತಿರ್ಪುದೇಕೆ ಯಾಕಮ್ಮ ಹೀಗೆ ವನದಿನಿ ಕುಳಿತಿರ್ಪುದೇಕೆ ಯಾಕೆ ಸನುಮತವಲ್ಲಿದು ನಿನಗೆ ಬೀಳುವೆನು ಸನುಮತವಲ್ಲಿದು ನಿನಗೆ ಬೇಡುವೆನು ಧನುಜೇಶ ಚುಂಬನ ಬಯಕೆ ಜನರಿಗೆ ಬಿಲ್ಲಗವನು ಕರುಣದೊಳಿದು ಅಮ್ಮ ಅಮ್ಮ ಇದು ಸಾಷ್ಟಾಂಗ ನಮನ ಸಲ್ಲಿಸಿದ್ದೇನೆ ನಾನು ಶುಂಭನ ಮಧ್ಯ ಸುಗ್ರೀವ ಎನ್ನುವ ಹಾಗೆ ನಿನ್ನನ್ನು ಕರೆತರುವುದಕ್ಕೆ ನನ್ನನ್ನು ಕಳುಹಿಸಿದ್ದಾನೆ ಅಮ್ಮ ನೀನು ಇಲ್ಲಿರಬಾರದಮ್ಮ ಇದು ಉಯ್ಯಾಲೆಯಿಂದ ಹಿಡಿದು ನಾ ತಂದಿರುವ ರಥವನ್ನೇರುತ್ತಾಯೆ ಶುಂಭನ ಕೈ ಹಿಡಿದು ಶೋನಿತಾಪುರವನ್ನು ಪಾವನಗೊಳಿಸಬೇಕಮ್ಮ ಈತ ನಳಿದರೆ ಎನ್ನ ಹದನವ ಧೂರ್ತ ಶುಂಭಾತುರಗಿ ಬೀಳುವ ದೂತರಿಲ್ಲೆಂದೆನುದ ಎದ್ದಿರುವ ತಗ್ಗೋ ನಾನು ನಗಾಡಿದ ಪರಿಣಾಮವಾಗಿ ಈತ ಸತ್ತು ಬಿಟ್ಟಿದ್ದಾನೆ ಶುಂಭನಿಗೆ ಸಂದೇಶವನ್ನು ಕಳುಹಿಸಲು ಬೇಕಾದರೂ ಈತನನ್ನು ಬದುಕಿಸಬೇಕಲ್ಲ ಅದಕ್ಕಾಗಿ ಕೃಪಾ ದೃಷ್ಟಿಯಿಂದ ಈತನನ್ನು ಬದುಕಿಸುತ್ತೇನಂತೆ ನಾನೆಲ್ಲಿದ್ದೇನೆ ನಾನಕ್ಕೆ ಇಲ್ಲಿಗೆ ಬಂದೆ ಓಹೋ ಇದು ಕದಂಬವನವಲ್ಲವೇ ಒಡೆಯನಾಡಿದ ಮಾತುಗಳನ್ನು ತಾಯಿಯಲ್ಲಿ ಹೇಳುತ್ತಿರುವಾಗ ಹೀಗೆ ನನ್ನನ್ನು ನೋಡಿ ನಗು ಬೀರಿದಳು ಆ ಕ್ಷಣಕ್ಕೆ ನಾನು ತಪ್ಪನೆ ತೊರೆ ಬಿಡಿದೆ ಎದ್ದು ನೋಡಿದರೆ ಸ್ವರ್ಗದಲ್ಲಿದ್ದೆ
ಅಮ್ಮ ನಗಾಡಬೇಡಮ್ಮ ನಗಾಡಬೇಡ, ನೀನು ಸತ್ತರೆ ನಾನು ಸಾಯುತ್ತೇನಮ್ಮ ಸಾಯುತ್ತೇನೆ. ಬೆದರದಿರಯ್ಯ ನಿಹದನ ಬಲಾಲಿಸಿ ಅಧಿಕ ಜುಂಭಾಗ್ಯನೆಂದು ಮೊದಲೇನ ತಿಳಿದಿರೆ ಚತುರತೆಯಿಂದಲೇ ಬೀಳಲೇಕೆ ಬಂದು. ಅಯ್ಯ ಸುಗ್ರೀವ, ಅಮ್ಮ ಹೆದರಬೇಡ. ನಿನ್ನ ಒಡೆಯನ ನನ್ನನ್ನು ಒಲಿಸಬೇಕಾದರೆ ಆತನು ನನ್ನಲ್ಲಿ ಯುದ್ಧದಲ್ಲಿ ಗೆಲ್ಲಬೇಕು. ಶುಂಭನೂ ಅಲ್ಲ, ಶಂಭುವೇ ನರುಗಿಳಿದು ಬಂದರೂ ಕೂಡ ಆತ ನನ್ನಲ್ಲಿ ಯುದ್ಧದಲ್ಲಿ ಗೆದ್ದರೆ ಮಾತ್ರ ವರಿಸುತ್ತೇನೆಂದು ಹೋಗಿ ಆತನಲ್ಲಿ ಹೇಳು. ಹಾಗೇ ಆಗಲಿ ತಾಯಿ. ಕಮಲಾಕ್ಷಿಯನ್ನು ವರಿಸಿದರೆ ಇನ್ನೇ ತಂಗಿ ಮಾಡಿ ಏನಂತೆ ಸಂತಾನ ವಿಫಲವಾಯಿತೆ. ಎಲ್ಲಿ ಧೂಮ್ರಾಕ್ಷ ಬರಲಿ ಈ ಕಡೆಗೆ. ಅರಿಗಿನ ಮಾತಲ್ಲಿ ವೇದಿಸಿ ಬರುವಂತ ದುರವೀರರಾನಿಗೆ ಸೇನಾಧ್ಯಕ್ಷರಾದ ಧೂಮ್ರಾಕ್ಷನಿಗೆ ಮರಣಾರ್ಪಣೆ ಆಯಿತಲ್ಲ, ಕರೆಸಿದ ಕಾರಣವೇನು? ಕರೆಸಿದ ಕಾರಣವನ್ನು ತಿಳಿಸಿದರೆ ಈಗಲೇ ನಡೆಸಿಕೊಡುತ್ತೇನೆ. ಏನಾಯ್ತೆಂದು ಹೇಳು. ಕದಂಬವನದಲ್ಲಿ 200 ಒಲಿದ್ದಾರೆ. ಹಾಗೆಯನ್ನು ಹೋಗಿ ಹೇಳಂತ. ಹಾಗೆ ಕರೆದೊಯ್ಯಲು ಬಂದಿದ್ದೇನೆ. ಒಳ್ಳೆ ಮಾತಿನಲ್ಲಿ ಸತ್ತವೇನು?
ಕರೆದು ನುಡಿದಂಗ ಧೂಮ್ರಾಕ್ಷ ಹೊಡೆದನೆ. ಎಲ್ಲಿ ಚೊಣ್ಣ ಮುಂಡರೆ ನೀವೇ ಬನ್ನಿ. ಮೇಲೆ ತರಲು ನೀವೇ ಹೋಗಿ. ಶೌರ್ಯವನ್ನು ಪರೀಕ್ಷಿಸುವುದಕ್ಕೆ ಬಂದಿದ್ದೇನೆ. ಧರಿಸಿ ದೈತ್ಯರ ಶಿರಗಳನ್ನೇ ಕಡಿದು ಮುಂಡರನ್ನು ಕೊಳ್ಳುವುದಕ್ಕಾಗಿ ಗಾಳಿಯಾಗುತ್ತೇನೆ.
ಅವಳನ್ನು ಎದುರಿಸಲು ನಾನೇ ಮುಂದಾಗುತ್ತೇನೆ. ಏತಕ್ಕೆ ಪೊರಟಿಗೆ ಜಿಯ ಏತಕ್ಕೆ ಪೊರಟಿಗೆ ಜಿಯ ಹಣದ ಕೊನೆಬೇಡ ವಿಜಯ ಇತರ ರೋಜವಿದೇನು ನಿನಗೆ ಬರಗೊಡತೆಗಳಿರುವ ಬೀಜ ಆಕಾಶವೇ ವಿಭಾಗವಾಯಿತೆ, ಹಾ, ಪ್ರಪಂಚವೇ ವಿರೀತ ಎಂಬಂತೆ ಕುತೂಹಲ. ಏನನ್ನು ಒಂದು ನೋಡಿದರೆ ಹಾ, ನುಡಿದ ಮಹಾರ್ಧನಂತೆ ಸಮರ ಸನ್ನದ್ಧನಾಗಿರುವ ಎಲ್ಲ ಹಾ. ಏನು ವಿಶೇಷ? ಲಾಲಿದು ಮಡುವಡ ನೀನು ಲಾಲಿದು ಮಡುವಡ ನೀನು ಹೊಳಬಾಲಯದ ಜಿನಿಯನ್ನು ಕಾಳಗದಲಿಗಲೆಂದು ಸಲ್ಲೀಲೆಯುಳ್ ಹೊರಟಿಗರಿದ್ದು ಬೀಜ ದೇಶ ಕದಂಬವನದಲ್ಲಿ ಹೆಣ್ಣೋರ್ವಲಿರುವಲೆಂಬ ವಾರ್ತೆಯನ್ನ ಹೋ ಚಂಡಮುಂಡರಿಂದ ಅರಿತೆ ಹೋ ಆಕೆಯನ್ನ ಸಂಧಾನ ಮುಖಾಂತರವಾಗಿ ಇಲ್ಲಿಗೆ ತರಲು ಹೋ ಸುಗ್ರೀವನನ್ನು ಕಳುಹಿಸಿದೆ. ಹೋ ಸುಗ್ರೀವ ಸಂಧಾನವು ಫಲವಾಯಿತು. ಹೌದೇ? ಆಮೇಲೆ ಧೂಮ್ರಾಕ್ಷನನ್ನು ಕಳುಹಿಸಿದೆ. ಪರಿಣಾಮ ಧೂಮ್ರಾಕ್ಷ ಹೂಂಕಾರ ಮಾರ್ತಕ್ಕೆ ಸತ್ತು ಹೋದನಂತೆ. ಹೋ ಚಂಡಮುಂಡರನ್ನು ಚಂಡಿಕೆಯಾಗಿ ಕೊಂದಳಂತೆ. ಹೋ ಅದಕ್ಕಾಗಿ ನಾನೇ ಹೊರಟಿದ್ದೇನೆ. ಧನುಜೇಶ ಧನುಜೇಶಕ್ಕೆ ಮಾತ ಆಯ 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 ಧನುಜೇಶ ಕೇಳ ಮಾತ ಏತಕಿನಿತು ನಿಭ್ರಮೆಯ ಮನದಲ್ಲಿ ವ್ಯರ್ಥ ಏತಕಿನಿತು ನಿಭ್ರಮೆಯ ಮನದಲ್ಲಿ ವ್ಯರ್ಥ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಪರವನಿತೆಯ ಬಯಕೆಯ ಪ್ರಿಯ ದೈತ್ಯರಾಯ ಧನುಜೇಶ ಕೇಳ ಮಾತ ಏತಕಿನಿತು ನಿಭ್ರಮೆಯ
ಆಸೆ ಮನದಲ್ಲಿ ವ್ಯರ್ಥ ಆ, 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 ಆ. ಭಕ್ತ ಬೀಜ ಒಂದು ಕಾಲದಲ್ಲಿ ನಾಯಕರಿಲ್ಲದೆ ಶಿಥಿಲವಾಗಿದ್ದ ಹಾ, ಮಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದವರು ನಾವು. ಹಾ, ಅಚಲ ನಿಷ್ಠೆಯಿಂದ ಹಾ, ಬ್ರಹ್ಮದೇವರನ್ನು ಒಲಿದು ಹಾ, ವರವನ್ನು ಪಡೆದವರು ನೀವು. ಈ ಹಿರಿಯ ವಯಸ್ಸಿನಲ್ಲಿಯೂ ಹಾ. ನಿನಗೆ ಕಾಮದಾಸೆ ಭೋಗದಾಸೆ. ನೀನು ಬಯಸಿದ ಹೆಣ್ಣು ಸಾಮಾನ್ಯರಲ್ಲ. ಕಷ್ಟ ರೋಷದ ಸಂಕಲ್ಪ ಮಾಡಿ ಮೈ ಮರೆತ ಆದಿಮಾಯೇ ಇವಳು. ತ್ರಿಮೂರ್ತಿಗಳಿಗೂ ತಾಯಿಯಾದ ಸರ್ವೇಶ್ವರಿಯನ್ನು ಹಾ. ಮೋಹಿಸುವುದು ತರವಲ್ಲ ಪ್ರಭು. ಭಕ್ತ ಬೀಜ ಓ, ಚತುರ್ದಶ ಭುವನದಲ್ಲನಾದ ನನಗೆ ಆ ಹೆಣ್ಣು ಗಣ್ಯವೇ. ಆ, ಆಕೆ ಸಾಮಾನ್ಯ ಹೆಣ್ಣಲ್ಲ. ತರುಣಿಯಲ್ಲವಳಾದಿಮಾಯೆ. ಆದಿಮಾಯೇ ಏ, ಏ, ತರುಣಿಯಲ್ಲವಳಾದಿಮಾಯೆ. ದೈತ್ಯವರದ ತುಂಬರಿದೂತ ತ್ರಿರಜನಪುರಿಗೆ. ದೈತ್ಯವರದ ತುಂಬರಿದೂತ ತ್ರಿರಜನಪುರಿಗೆ. ನೆರೆಗೋಚರಿಸುವಳು ತೊರೆಗೆ. ನೆರೆಗೋಚರಿಸುವಳು ತೊರೆಗೆ. ಸರ್ವೇಶ್ವರಿಯಲಿ ಮೋಹ ಬೀರುವುದಿದು ಸರಿಯೇ. ಧನುಜೇಶ ಕೇಳೆಲ್ಲ ಮಾತ. ಆ, 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 ಆ. ದೇಶ ಭಕ್ತ ಬೀಜ ಸಮಸ್ತ ಮಾನವ ಸಮುದಾಯದ ಹೊಡೆಯಲು ಉತ್ತಮರು ತಾವು. ನಡೆಯುವಂತ ಹಾದಿಯಲ್ಲಿ ಹಾ, ಎಳ್ಳಿನಷ್ಟು ಕೊರತೆ ಉಂಟುಂಟಾದರೆ ಹಾ, ಹೆಗಲ ಮೇಲಿರುವ ಹೊರೆ ಹಾ. ಗಾಳಿ ಕೆಳಗೆ ಬೀಳುವುದಕ್ಕೆ ಸಾಧ್ಯವಿದೆ. ಇಷ್ಟು ಮಾತ್ರವಲ್ಲದೆ ಹಾ. ಆಕೆ ಸಾಮಾನ್ಯ ಹೆಣ್ಣಲ್ಲ. ಆದ್ದರಿಂದ ಆಕೆಯನ್ನು ನೀನು ಬಯಸಿದರೆ ಮರಣ ಬಡಿಸುವುದು ತಪ್ಪೇ. ಹಾ. ಸಂದೇಶ ಭಕ್ತ ಬೀಜ ಅಲ್ಪನೇ ಧೂಮ್ರಲೋಚನನೋ. ಧೂಮ್ರಲೋಚನನೋ. ಆ, 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 ಆ.
ಸಂಬಳದ ಬೆನ್ನು ಬಿದ್ದು ನಿನ್ನೊಂದಿಗೆ ನಿನ್ನವರನ್ನು ಮುಚ್ಚಿನ ಬಾಯಿಗೆ ಯಾಕೆ ತುತ್ತಾಗಿಸಬೇಕು? ಹಾಗಿದ್ದರೆ ನಿನ್ನ ಸಲಹೆಯನ್ನು ರಕ್ತ ಬೀಜ ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೂದಲಿ ಪೊಡಮಡುತ್ತ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೂದಲಿ ಪೊಡಮಡುತ್ತ, ಪಡೆದವಳ ಕಾರುಣ್ಯದಲ್ಲಿ, ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ, ಜಡಜ ಪೀಠದ ಬರದ ತೆರದಲ್ಲಿ, ಜಡಜ ಪೀಠದ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು, ಸುಖವಾಗಿ ಬಾಳೋ, ಬಿಡು ಮನದ ಮೂರ್ಖತೆಯ ಪ್ರಭು, ಪ್ರಭು. ಅವಿವೇಕಿಗಳಂತೆ ನೀನು ಕೈಗೊಂಡಿರುವ ಕೆಲಸವನ್ನು ಬಿಟ್ಟು ನಮ್ಮನ ಹೊರಬರುವಂತೆ ನಡೆಯುವುದೆಂದಾದರೆ ಆಕೆಯ ಕೈ ಹಿಡಿಯುವ ಆಲೋಚನೆಯನ್ನು ಬಿಟ್ಟು ಕಾಲು ಹಿಡಿದು ರಕ್ತ ಬೀಜ ಭೀತಿ ಎಂದಿದ್ದರೆ ನಡೆ ಇಲ್ಲಿಂದ. ಭವನದಲ್ಲಿ ಕಂಡು ದೇವಿಯ ಹೊರಗಿನ ಬಳ್ಳಿಗಳು ಋತುಭೇದವಿಲ್ಲದೆ ಫಲಪುಷ್ಪಭರಿತವಾಗಿದೆ. ಈ ವ್ಯತ್ಯಾಸಗಳಿಗೆಲ್ಲ ಕಾರಣ ಶುಂಭ ವಯಸ್ಸಿನ ಹೆಣ್ಣೆ ಆಗಿರಬೇಕು. ಅವಳನ್ನೊಮ್ಮೆ ನೋಡಬೇಕು. ಆ ಕಡೆಗೆ ಸಾಗುತ್ತೇನೆ. ಕಲಿರಕ್ಕವೇ ನೋಡಿದನು ಕಲಿರುತ್ತ ಬೀಜನು
ಶಿವೆಯನೋ ಗಾಢ ಗರ್ವನೆ ಕುಳಿತ ಶಿವೆಯನೋ ನೋಡಿದನು ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿರಿತ ಇವಳನು ತಿಳಿಯದಿರಿದಾತೆ ಮಾಡಲೇ ಶುಂಭನ ಕೂಡಿ ಭಾಷೆಯ ನೊರೆದು ಕೇಳು ಇವಳಿ ಬದ್ಧ ಕೇಳು ಇವಳು ಬದ್ಧ ಆದರೂ ನುಡಿಸಿರಬೇನೆನುತ ನೋಡಿದನು ಕಲಿರ ಕವಿಯನು ಆ ಹೀಗೆ ಸಾಮಾನ್ಯ ಹೆಣ್ಣಲ್ಲ, ತ್ರಿಮೂರ್ತಿಗಳಿಗೂ ತಾಯಿಯಾಗಿದ್ದಾರೆ. ಇವಳಲ್ಲಿ ಯುದ್ಧ ಮಾಡುವುದು ಸರಿಯಲ್ಲ. ಹಾಗಾಗಿ ಇವಳನ್ನೇ ಸ್ತುತಿಸುತ್ತೇನಂತೆ. ಏನ ಭಕ್ತೇ ನೀನೆ ದೇಗೆ ಭಕ್ತೇ ನೀನೆನಗೆ ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಸಾನುರಾಗದಿ ವರಿಸದೆ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಬಯಸಿದೆಯ ಸಾನುರಾಗದೆ ಬರಿಸದೆ ಶೌರ್ಯದಿಂದಲೇ ಜೋಡಿಯ ಬಯಸಿದೆಯ ಏನ ಕಲಿಭವಕ್ಕೆ ನೀನೆ ತುಂಬ ದಾನವ ಬಯಸಿದರೆ ನಿನ್ನಲ್ಲಿ ವಿಕ್ರಮವಿದೆ, ಕಾರ್ಯವಿದೆ. ಆದರೆ ನೀನು ಹೆಣ್ಣೆಂಬುದನ್ನು ಮರೆಯಬಾರದಲ್ಲ. ಆದ್ದರಿಂದ ಮರೆಗೊಂದು ಕೊಳ್ಳಿ, ಹೆಣ್ಣಿಗೊಂದು ಹೊರ ಎಂಬ ನ್ಯಾಯದಂತೆ ಶಂಭ ವಿಕ್ರಮಿಯಾದ ಶುಂಭನನ್ನು ವರಿಸಿದರೆ ನಿನಗಿದೆ ಭೂಷಣ ಅಂಬ ಕಾಂಚನದ ಉಯ್ಯಾಲೆಯನ್ನು ಬಿಟ್ಟು
ನಾನು ತಂದಿರುವ ಕುಂದಣದ ಅಂದಣವನ್ನೇರು ಉಯ್ಯಾಲೆಯಿಂದ ಹಿಡಿದುವ ತಾಯೇ ಭಿಕ್ಷೆ ರಕ್ತಬೀಜ ಪ್ರಾರ್ಥನೆ ತಾಯೇ. ರಕ್ತಬೀಜ ಆ? ಹೇಳುವುದನ್ನೆಲ್ಲ ಈ ಮೊದಲೇ ನಾನು ಹೇಳಿಯಾಗಿದೆ. ಆ? ಮತ್ತು ಒತ್ತಾಯಿಸುವುದರಲ್ಲಿ ಅರ್ಥವಿಲ್ಲ. ಆ? ಸಾಮರ್ಥ್ಯ ಇದ್ದರೆ ನನ್ನಲ್ಲಿ ಎದುರಿಸು. ಏನದೆ? ಹಗಮನಜ ಬರುವ ಬಗ್ಗೆ ಸುತ ಮರ್ತನು ನಿನ್ನ ಜಾಣೆ ರಕ್ತಬೀಜಾಸುರನ ಮಾತಿಗೆ ಮಣ್ಣನೆ ಇಲ್ಲವೇ ನಿನ್ನನ್ನು ಎಳೆಯುವ ತಡೆಯುವ ನೋಡ್ತಾರೆ. ಮಾದರಿಗೆ ಸರಾಗದಲ್ಲಿ ಹೋರಾಡಿದ್ದೇನೆ. ಮಾಡುವುದಲ್ಲ ನನ್ನ ದೇಹವನ್ನು ಕಡಹಿ ರಕ್ತ ಮಾತೃಕೆಯನ್ನು ಸೃಷ್ಟಿಸುತ್ತೇನೆ. ಶೋಡಿತ ಜನಪದವ ಸೋಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ಹೊರಡುತ್ತಿರುವಾಗ ಇಂದ್ರಾಣಿ ಎಂಬುಳು ಹಣೆಗೆ ಹೊಡೆದು ಬಿಟ್ಟಿದ್ದಾರಲ್ಲ. ಬ್ರಹ್ಮನ ವರಬಲದಂತೆ ನನ್ನ ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ನನ್ನಂತಿರುವ ಅಸಂಖ್ಯ ಜನ ಹುಟ್ಟಿ ಬರುತ್ತಾರೆ. ಅದಕ್ಕೆ ಹೇಳಿ ಬೊಗಸೆಯಲ್ಲಿ ತಡೆ ಹಿಡಿದ ರಕ್ತವನ್ನು ಭೂಮಿಗೆ ಧಾತ್ರಿಯಲ್ಲಿ ರಕ್ತವಲ್ಲವ ರಕ್ತಬೀಜಾಸುರನ ರಕ್ತವು ಭೂಮಿಗೆ ತಲುಪಿದ ಕೂಡಲೇ ಅಸಂಖ್ಯ ರಕ್ತಬೀಜಾದಿಗಳು ಹುಟ್ಟುತ್ತಾ ಇದ್ದಾರೆ. ಅದಕ್ಕಾಗಿ ರಕ್ತೇಶ್ವರಿ ಆಗುತ್ತೇನೆ.
ಸಮಾಧಾನ ಸಮಾಧಾನ. ಹಲೋ ದೇವೇಂದ್ರ ಮಾಯಗಾರ ನಿನ್ನ ನುಡಿಕೊರು. ಹಾ ಹಾ ನಿನ್ನ ಧಾರ್ಮಿಕ ಹರಿಪದ ಮಂಡಲ್ ಹೌದು ಹೌದು. ಇಲ್ಲೇ ಜೋಕ್ಲಿಯಲ್ಲಿ ಮತ್ತೊಂದು ಭಾರಿ ಬರ್ಲು ಅಂತಾರೆ. ನಿನ್ನ ಮಾಯ ಇರುಪದ ಮಣ್ಣಿನತ್ತ ಮುಖ. ರಾಣಿಯಿಂದ ದೊಂಡೆಡು ಬನ್ಪಾಯಿ ಹಾ ಹೌದು ನನ್ನ ಆಚು ತುಂಬುಗು ನಿರ್ದಚ್ಚ ಪದವಂತಲಕ ಯಾನುಲ್ಲ ನಂಬುಲೆ ಇಂಬು ಬರ್ಪೆ ಕೀರ್ತಿ ಬರ್ತು. ಇಂಬು ಬರ್ಪೆ ಮದ್ದಳೆದಾರರಿಗೆ ಚಂಡದಾರ ಮಾಯಗಾರ ಭಾರಿ ಬೊಟ್ಟ್ಯಾರು ಇಲ್ಲೇ ಜೋಗ್ಲೇನು ಮತ್ತೊಂದು ಒಂಜಿಕೋಲು ಮಲ್ಲಾಡಲ ಭಾರಿ ಬೊಟ್ಟ್ಯಾರು ಇಲ್ಲ ಚೆಂಡಡು ಯಾನಿಲ್ಲ ನನ್ನ ವಿತ್ತಿಗೆ ಎಡ್ತು ಬಿತ್ತು ಒಟ್ಟಲಕ್ಕ ಯಾನಿಲ್ಲ ಇನ್ನೊಂದು ನಾಲ್ಕು ಕಾರ್ಯಕ್ರಮವನ್ನು ವಹಿಸಿದ್ದು ಭಾರಿ ಬೊಟ್ಟವರಿಗೆ ಅವಡು ಏನ ನಂಬುಲೆ ಇಂಬು ಕೊರ್ಪೆ ಮತ್ತೊಳಿದ್ದಾರೆ ಭಾರಿ ದೂರ ಹೊರತು ಭಕ್ತರಿಗೆ ಅವಡು ಭಾರಿ ಬೊಟ್ಟಿಯರಿಗೆ ರೊಟ್ಟಿ ಮೇಲಿನ ಬೊಟ್ಟಿಯರಿಗೆ ಭಾರಿ ಸಂತೋಷ ಅಂಡು ಅವಡು ನನ್ನ ವಿತ್ತು ಎರ್ತೆಚ್ಚ ಒಟ್ಟಿಲಕ್ಕ ಆ ಅಪ್ಪೆ ಕಾಪಾಡು ಎಲ್ಲ ನಂಬುಲೆ ವಿಶ್ವನಾಥರೇ ಓ ವಿಶ್ವನಾಥರೇ ಐತಾನದಾರಿ ಭಾರಿ ಭಂಗ ಭಕ್ತರಿಗೆತ್ತ ಅವಡು ಒಂತಿಚ್ಚಿ ಬೇಲಡು ಆ ಅಪ್ಪೆ ಇರೇಗಿಲ್ಲ ನಮ್ಮ ಊರಿತ್ತಿನ ಮಾತಾರೆಗಿಲ್ಲ ಎಡ್ತು ತುಂಬಲ್ಲ ಎಡ್ಡ ಮನ್ಪುಲಕ ಕಾಪೇರು ಏನ ನಮ್ಮಲ್ಲಿ ಇಂಬು ಕೊರ್ಪೆ ದಾನೆ ಅಪ್ಪೆಗದಲ್ಲ ಬಾಜಲ್ಲಿ ಇಚ್ಚಿಗೆನಾ ಉಂಡು ವಿಶ್ವನಾಥರೇ ಇಂಚ ಬಾಜಲ್ ವ್ಯವಸ್ಥೆ ಇದಲ್ಲ ಮಲ್ದಾರ ಬಂಡ ಅವಡು ಹೊರನಂಚಿನ ಸಂಚಾಲಕರ ಎಡ್ಡೆಪ್ಪು ಮಲ್ಪಡು ಭಗವಂತರೇ ಸ್ವೀಕಾರ ಬಂತೊಂದಿಲ್ಲ ಕೈಕೋನು ಸ್ವೀಕಾರ ಬಂತೊಂದಿಲ್ಲ ಸ್ವೀಕಾರ ಬಂತೊಂದಿಲ್ಲ ಹಳಿರ ಮಗನ ಬೆತ್ತಿದನುನ
ನಿನ್ನ ತಲೆಗೆಲ್ಲ ಹೊಡೆದಬೇಕು. ನನ್ನನ್ನು ಒರೆಸಿ ಸುಖದಿಂದ ಬಾಳು. ಇದರ ಪರಿಣಾಮ ನೆಟ್ಟಗಿರೋದು ಜಾಗ್ರತೆ. ನಲಿನಾಕಿಗೆ ಶಾಂಭವಿಗೆ ನಲವಿಲ್ಲರತಿ ಬೆಳಗಿದರು. ನಿನ್ನ ಈ ಘೋರರೂಪವನ್ನು ಕಂಡು ನಾವೆಲ್ಲ ಭಯಭೀತರಾಗಿದ್ದೇವಮ್ಮ. ಶಾಂತರಾಗು, ಶಾಂತರಾಗಮ್ಮ. ಕಂಡೆಯ ಸುರನಾಥ ದೈತ್ಯರ ರುಂಡಬನೋ ತಂಗಾಮದಲ್ಲಿ ಭೂಮಂಡಲಕ್ಕೆ ಕೆಡಗಿ ಮಗದನವ ಚಂದವಾಗಿ ಕಣ್ಣೆಯ ನೋಡಿದೆಯೇ ನನ್ನ ಸಂಹಾರ ಲೀಲೆಯನ್ನು?
ರೋಷದಿಂದಲೇ ತರುತ್ತವರು ಭೂಸುರರು ನಿದು ಮಂತ್ರಾಕ್ಷತೆಯಿಂದ ಸೇಸೆಯ ತಡೆದು ತಿಳಿಸೆಂಬುದರಿಂದ ಮಗನ ಕೀರ್ತಿಯ ಪಡೆಯಿರಿದು ಧರ್ಮೇಶಗಾರತಿಯ ಬೆಳಗಿರೆ ಶೋಭಾ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿರುದಿ ಚಿರೋದಿನಿ ವಾದಿನಿ ವಿಶ್ವ ವಿಲಾಸಿನಿ ನಂದಿನುತೆ ಮಂಗಳಂ ಜಯ ಮಂಗಳಂ ಶಿವ ಮಂಗಳಂ ನಿತ್ಯ ಮಂಗಳೋ ಮಹಾಗಣಪಗೆ ಶಾರದಾಂಬಿಗೆ ದುರ್ಗಾಂಬೆಗೆ ಮಂಗಳೋ